ಹೋರಾಟ ಸಮಿತಿಯ ಪ್ರಮುಖರು ಮತ್ತು ನಿರಂತರವಾಗಿ ಕಳೆದ 12 ವರ್ಷದಲ್ಲಿ ಈ ಹೋರಾಟದ ಜೊತೆಗಿದ್ದಂತಹ ಎಲ್ಲ ಹೋರಾಟಗಾರರ ಒಂದು ಅಭಿಪ್ರಾಯ ಮತ್ತು ಸಂತ್ರಸ್ತೆ ಕುಟುಂಬದ ಅಭಿಪ್ರಾಯವನ್ನು ಪರಿಗಣಿಸಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಾವು ನೋಟಾ ಅಭಿಯಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಳೆದ ಒಂದು 3-4 ದಿನಗಳ ಹಿಂದೆ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಂದು ನೋಟಾ ಅಭಿಯಾನಕ್ಕೆ ಕರೆ ಕೊಟ್ಟ ನಂತರ ಸಾರ್ವಜನಿಕ ವಲಯಗಳಿಂದ ನೋಟಾದ ಉದ್ದೇಶ ಏನು ಮತ್ತು ಅದರಿಂದ ಏನು ಲಾಭ ಆಗುತ್ತೆ, ನೋಟಾ ಅಂದರೆ ವೋಟ್ ವೇಸ್ಟ್ ಆದಂಗನ, ನೋಟಾ ಮತ್ತು ಚುನಾವಣೆ ಬಹಿಷ್ಕಾರಕ್ಕೆ ಏನು ವ್ಯತ್ಯಾಸ, ಹಲವಾರು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಹೀಗಾಗಿ ಆ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲನೇದಾಗಿ ಸೆಪ್ಟೆಂಬರ್ 27ನೇ ತಾರೀಕು 2013ರಿಂದ ನೋಟಾ ಆಯ್ಕೆಯನ್ನು EVM ಮತಯಂತ್ರದ ಕೊನೆ ಗುಂಡಿಯಾಗಿ ನನ್ ಆಫ್ ದ ಅಬೋವ್ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣಾ ಆಯೋಗ ಅದನ್ನು ಅಳವಡಿಸಿದೆ. ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾಕೆ ನೋಟಾನ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದರೆ 2 ಕಾರಣಗಳನ್ನು ಕೊಡ್ತದೆ. ಒಂದು, ಪ್ರಜಾಪ್ರಭುತ್ವದ ಬಲವರ್ಧನೆ. ಎರಡನೇದಾಗಿ, ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ನೋಟಾದ ಅವಶ್ಯಕತೆ ಇದೆ ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಇದನ್ನು ಪ್ರತಿಪಾದನೆ ಮಾಡ್ತದೆ. ಅಂದರೆ ನಮಗೆ ತಿರಸ್ಕಾರ ಯಾವ ರೀತಿ ಆಯ್ಕೆ ಮಾಡುವ ಹಕ್ಕು ಇದೆ, ಅದೇ ರೀತಿ ತಿರಸ್ಕಾರ ಮಾಡುವುದು ಕೂಡ ಇಟ್ಸ್ ಅ ಫಂಡಮೆಂಟಲ್ ರೈಟ್, ಇದು ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಅದನ್ನು ಫಂಡಮೆಂಟಲ್ ರೈಟ್ ಅಂತ ಪರಿಗಣಿಸಬೇಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ಸಂವಿಧಾನದ ಆರ್ಟಿಕಲ್ 19ನೇದರ ಪರವಾಗಿ. ಈಗ ಬೇರೆ ಬೇರೆ ವ್ಯಕ್ತಿಗಳು ಸರ್ವಿಸನ್ನು ಕೊಡ್ತಾ ಇರ್ತಾರೆ. ಈಗ ಯಾವುದೇ ನಾವು ಕ್ಷೇತ್ರವನ್ನು ಕೂಡ ತೊಗೊಂಡ್ರು ಕೂಡ, ಸೇವಾ ಕ್ಷೇತ್ರವನ್ನು ತೊಗೊಂಡ್ರೆ ಏನಾಗುತ್ತೆ, ನಮಗೆ ಈ ಸರ್ವಿಸ್ ನಮಗೆ ಸರಿ ಇಲ್ಲ. ಈಗ ನಾವು ಕಾರ್ಪೊರೇಟ್ ಯಾವುದೇ ಕಂಪ್ನಿಯಲ್ಲಿ ಹೋದರೂ ಕೂಡ ನಮ್ಮ ಗುಂಡಿ ಒತ್ತಕ್ಕೆ ಹೇಳ್ತಾರೆ 1 ಸ್ಟಾರು 2 ಸ್ಟಾರು 5 ಸ್ಟಾರು ಅಥವಾ ಗುಡ್ ಬ್ಯಾಡ್. ನಾವು ಯಾವಾಗ ಇದು ಸರಿ ಇಲ್ಲ ಅಂತ ಗುಂಡಿ ಒತ್ತದಾಗ ಮಾತ್ರ ಆ ಕಂಪ್ನಿಗಳಿಗೆ ಗೊತ್ತಾಗುತ್ತೆ ಎಸ್ ಈ ಸರ್ವಿಸ್ ಸರಿ ಇಲ್ಲ, ನಾವು ಚೇಂಜ್ ಮಾಡ್ಕೋಬೇಕು ಅಂತ, ನಮ್ಮ ಪ್ರಾಡಕ್ಟನ್ನು ಚೇಂಜ್ ಮಾಡ್ಕೋಬೇಕು ಅಥವಾ ನಮ್ಮ ಸರ್ವಿಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂಥೇಳಿ. ನಮಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿದಾಗ ಮಾತ್ರ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಇದೇ ನೋಟಾದ ಉದ್ದೇಶ. ಈ ಉದ್ದೇಶದಿಂದನೇ ಆ ಮತಯಂತ್ರದಲ್ಲಿ ಕೊನೆ ಗುಂಡಿಯಾಗಿ ಅಳವಡಿಸಿದ್ದಾರೆ. ಹಾಗಿದ್ರೆ ಮುಂಚೆ ರೈಟ್ ಟು ರಿಜೆಕ್ಟ್ ಇದ್ದಿದ್ದಿಲ್ವಾ? ಖಂಡಿತ ಇತ್ತು. ಆದರೆ ಮತದಾರರು ಆ ಚುನಾವಣಾ ಅಧಿಕಾರಿಯ ಹತ್ತಿರ ಹೋಗಿ ಬ್ಯಾಲೆಟ್ ಪೇಪರಲ್ಲಿ ನಮೂದು ಮಾಡಬೇಕಾಗಿತ್ತು, ನಾನು ಯಾವ ಅಭ್ಯರ್ಥಿಗಳಿಗೂ ಕೂಡ ನನ್ನ ಆಯ್ಕೆ ಇಲ್ಲ ಅಂಥೇಳಿ. ಆವಾಗ ಏನಾಗ್ತಿತ್ತು, ರೈಟ್ ಟು ಪ್ರೈವೇಸಿಗೆ ಇದು ಧಕ್ಕೆ ಆಗ್ತಾ ಇತ್ತು. ರೈಟ್ ಟು ಪ್ರೈವೇಸಿ ಏನಿದೆ ಅದಕ್ಕೆ ಧಕ್ಕೆ ಆಗ್ತಿತ್ತು. ಹೀಗಾಗಿ ಮತಯಂತ್ರದಲ್ಲಿನೇ ಅದನ್ನು ಅಳವಡಿಸಿದ್ದಾರೆ. ಹೀಗಾಗಿ ಚುನಾವಣೆ ಆಯೋಗದಂತ್ರನೇ ಪ್ರಜಾಪ್ರಭುತ್ವದ ಬಲವರ್ಧನೆ ಮತ್ತು ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕೆ. ಆನಂತರ ಇಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ, ನಿರ್ಭಯಾ ಧರ್ಮಸ್ಥಳ ನ್ಯಾಯಪರ ಹೋರಾಟದಲ್ಲಿ ಇದರಿಂದ ಏನು ಅನುಕೂಲ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಮಾನ್ಯರಿಂದ ಕೇಳಿಬರ್ತಾ ಇದೆ. ಅತಿ ಹೆಚ್ಚು ನೋಟಾ ಚಲಾವಣೆ ಆಗೋದರಿಂದ ನಾವು ವಿಷಯಾಧಾರಿತವಾಗಿ ಹೋಗ್ತಾ ಇದ್ದೀವಿ. ನಾವು ಯಾವುದೇ ಪಕ್ಷಗಳನ್ನು ಸಾಮಾನ್ಯವಾಗಿ ನಾವು ಟೀಕೆ ಮಾಡ್ತಾ ಇಲ್ಲ, ಆ ಪಕ್ಷ ಸರಿಯಲ್ಲ ಈ ಪಕ್ಷ ಸರಿಯಲ್ಲ ಅಂತ. ಹಂಗಲ್ಲ. ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು, ಯಾವುದೇ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ 12 ವರ್ಷದಿಂದ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಗಮನ ಸೆಳೆಯೋದಕ್ಕೆ ಮತ್ತು ನ್ಯಾಯಾಂಗದ ಗಮನ ಸೆಳೆಯೋದಕ್ಕೆ ಈ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು ಜನ ಹಿಂದೆ ನಮ್ಗೆ ಕೇಳ್ತಾ ಇದ್ರು, ಚುನಾವಣೆಯೊಳಗೆ ನಿಮ್ಮ ನಿರ್ಧಾರ ಏನು, ಯಾವ ಪಕ್ಷಕ್ಕೆ ಬೆಂಬಲ ನೀವು ಕೊಡ್ತಾ ಇದ್ದೀರಿ ಅಂತೇಳಿ. ಹೀಗಾಗಿ ನಾವು ನೋಟಾ ಮುಖಾಂತರ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. 2019ರ ಚುನಾವಣೆಯಲ್ಲಿ ಗೋಪಾಲ್ಗಂಜ್ ಅನ್ನುವಂಥ ಲೋಕಸಭಾ ಕ್ಷೇತ್ರದಲ್ಲಿ 51,660 ಮತಗಳು ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬಿತ್ತು ಬಿಹಾರದಲ್ಲಿ ನೋಟಾಕ್ಕೆ.
ಅವತ್ತಿನಿಂದ ಎಲ್ಲರ ಗಮನ ಕೂಡ ಆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಎಲ್ಲ ರಾಷ್ಟ್ರೀಯ ಪಕ್ಷಗಳು ಆ ಲೋಕಸಭಾ ಕ್ಷೇತ್ರದ ಬಗ್ಗೆ, ವಿಶೇಷವಾಗಿ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಸಿಗ್ತಾ ಬಂತು 2019ರಿಂದ. ಅಂದರೆ ನೋಟಾಕ್ಕೆ ಮಾಡೋದ್ರಿಂದ ಎಲ್ಲರ ಗಮನ ಸೆಳೀತದೆ. ಇದೇ ಮಂಗಳೂರು ಜಿಲ್ಲೆ ಕಡಬ ತಾಲೂಕು ಚಾರ್ವಾ ಗ್ರಾಮ ಪಂಚಾಯಿತಿಯಲ್ಲಿ 2016ರಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡಿಬೇಕಾದ್ರೆ ಚಾರ್ವಾಕ್ ಗ್ರಾಮ ಪಂಚಾಯಿತಿ ಬೂತ್ನಲ್ಲಿ ಅಲ್ಲಿಯ ಗ್ರಾಮಸ್ಥರು ನಮಗೆ ರಸ್ತೆ ಆಗಬೇಕು ಅಂಥೇಳಿ ಚುನಾವಣೆ ಬಹಿಷ್ಕಾರವನ್ನು ಮಾಡಿದರು. ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಸಜೆಷನ್ ಕೊಟ್ಟರು, ನೀವು ಬಹಿಷ್ಕಾರ ಹಾಕಿದರೆ ನಿಮ್ಮ ವೋಟ್ ಕೌಂಟ್ ಆಗೋದಿಲ್ಲ, ಹೀಗಾಗಿ ನೀವು ನೋಟಾಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದ್ದಕ್ಕೆ ಆ ಬೂತ್ನಿಂದ ಸೆಕೆಂಡ್ ಹೈಯೆಸ್ಟ್ ವೋಟ್ ಬಿತ್ತು. ಚುನಾವಣೆ ಮುಗಿದ ನಂತರ ತಕ್ಷಣವೇ ಆ ಊರಿಗೆ ರಸ್ತೆ ಆಯಿತು. ಇದು ನೋಟಾದ ಒಂದು ಸಕ್ಸಸ್ ಸ್ಟೋರಿ, ಮಂಗಳೂರಿನಲ್ಲಿಯೇ ನಡೆದಂತಹ ಒಂದು ಯಶಸ್ವಿ ಈ ಕಥೆ ಇದು ನೋಟಾದ್ದು. ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡೋದ್ರಿಂದ ಇಡೀ ಒಂದು ವ್ಯವಸ್ಥೆಯ ಗಮನ ಸೆಳೆದಂಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಚುನಾವಣೆ ಆಯೋಗಕ್ಕೆ ನಂದು ಒಂದು ವಿನಂತಿ ಇದೆ. ಈ ಹಿಂದೆ ಗೋವಾದ ಮುಖ್ಯ ಚುನಾವಣೆ ಅಧಿಕಾರಿಗಳು ಟ್ವೀಟ್ ಮಾಡಿ ಹೇಳಿದರು, ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ. ಸುಪ್ರೀಂ ಕೋರ್ಟ್ನು ಕೂಡ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ಚುನಾವಣೆ ಆಯೋಗಕ್ಕೆ ಕೇಳ್ಕೊಂಡಿದೆ, ಚುನಾವಣೆ ಸಂದರ್ಭದಲ್ಲಿ ನೀವು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡಬೇಕು. ಅದರಿಂದ ಏನಾಗುತ್ತೆ, ಚುನಾವಣೆ ಬಹಿಷ್ಕಾರ ಮಾಡುವಂತಹ ಮನಸ್ಥಿತಿ ಕಡಿಮೆ ಆಗುತ್ತೆ. ಎಷ್ಟೋ ಜನ ಮಾಡಲ್ಲ, ಯಾಕಂತ ಹೇಳಿದ್ರೆ ಚುನಾವಣೆ ಬಗ್ಗೆ ಬೇಸರ ಇರ್ತದೆ, ಯಾರು ನಮಗೆ ಸ್ಪಂದನೆ ಮಾಡೋಲ್ಲ ಅಂತೇಳಿ ಬಹಿಷ್ಕಾರ ಮಾಡ್ತಾರೆ. ಆದರೆ ಬಹಿಷ್ಕಾರ ಮಾಡಬಾರ್ದು, ವೋಟ್ ಹಾಕೋದು ಪ್ರತಿಯೊಬ್ಬರ ರೈಟ್ ಅದು. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಕರ್ನಾಟಕದ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ, ದಯವಿಟ್ಟು ನಮಗೆ ಈ ಒಂದು ಅಭಿಯಾನಕ್ಕೆ ಹೆಚ್ಚಿನ ರೀತಿಯಾದಂಥ ಸಹಕಾರವನ್ನು ಕೊಡಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಎಷ್ಟೋ ಅಧಿಕಾರಿಗಳಿಗೆ, ಸ್ಥಳೀಯ ಅಧಿಕಾರಿಗಳಿಗೆ ನೋಟಾ ಬಗ್ಗೆ ಹೆಚ್ಚು ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇಲ್ಲ. ನೋಟಾ ಬಗ್ಗೆ ಜನಜಾಗೃತಿ ಮಾಡಬೇಕು ಅಂತೇಳಿ ನ್ಯಾಯಾಲಯವೇ ಹೇಳಿರೋದ್ರಿಂದ, ಮತ್ತು ಇದು ಚುನಾವಣಾ ಆಯೋಗದ ಕೆಲಸನೂ ಕೂಡ ನೋಟಾ ಬಗ್ಗೆ ಜಾಗೃತಿ ಮಾಡೋದು. ಹೀಗಾಗಿ ನಾವು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಈ ನಮ್ಮ ಒಂದು ನೋಟಾ ಅಭಿಯಾನಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕೊನೆಯದಾಗಿ ಈ ನಮ್ಮ ನೋಟಾ ಮಾಡುವ ಪ್ರಮುಖ ಉದ್ದೇಶ ಅಂತ ಹೇಳಿದರೆ, ಹಿಂದೆ ಆದಂತಹ ಸೌಜನ್ಯ ಇರ್ಬೋದು, ಅದಕ್ಕಿಂತ ಹಿಂದೆ ಆದಂತಹ ವೇದವಲ್ಲಿ ಪ್ರಕರಣ ಇರ್ಬೋದು, ಆನೆ ಮಾವುತ ಕೊಲೆ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ಇದೆಲ್ಲ ಒಂದು ಬಲಿಪಶುಗಳಿಗೆ ನ್ಯಾಯ ಸಿಗಬೇಕು. ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತಗೊಳ್ಬೇಕು. ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಪ್ರತಿದಿನ ನಾವು ಪತ್ರಿಕೆಗಳನ್ನು ಓದಿದರೆ 1-2 ಲೈಂಗಿಕ ದೌರ್ಜನ್ಯದ ಪ್ರಕರಣಗಳನ್ನು ನಾವು ಕೇಳ್ತಾನೆ ಇದ್ದೀವಿ. ಶಾಲಾ ಬಾಲಕಿಯ ಮೇಲೆ ಅತ್ಯಾಚಾರ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ. ಆದರೆ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ ಇರ್ಬೋದು ಮತ್ತು ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಅದನ್ನ. ಆದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡೇನೇ ಇಲ್ಲ. ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡೋರು ದಯವಿಟ್ಟು ಇದೊಂದು ಸಾರಿ ನೋಟಾಕ್ಕೆ ಪ್ರಾಧಾನ್ಯತೆ ಕೊಟ್ಟು ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬ್ ಮಾಧ್ಯಮಗಳಿರ್ಬೋದು, ಇಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು, ಪತ್ರಿಕೆಯ ಪ್ರಿಂಟ್ ಮೀಡಿಯಾ ಇರ್ಬೋದು, ದಯವಿಟ್ಟು ಇದೊಂದು ವಿಶೇಷ ಪ್ರಯೋಗಕ್ಕೆ ಹೆಚ್ಚಿನ ಒಂದು ವರದಿಯನ್ನು ಮಾಡಿ ಒಂದು ಇಡೀ ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಮನ್ನಣೆಯನ್ನು ಕೊಡಬೇಕು. ಇದು ತಮ್ಮಿಂದ ಮಾತ್ರ ಸಾಧ್ಯ. ಪತ್ರಿಕೆಯ ವ್ಯವಸ್ಥೆಯು ಕೂಡ ಗಟ್ಟಿಯಾದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗ್ಬೋದು. ಹಿಂದೆ ಪಂಜಾಬ್ನಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ನದವರು ತುಂಬ ಚೆನ್ನಾಗಿ ನೋಟಾ ಮಾಡಿದರು. ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿಯಲ್ಲಿ ಕೂಡ ನಾವು ನೋಟವನ್ನು ಮಾಡಿದ್ದೀವಿ. ಅವಾಗ ಒಳ್ಳೆಯ ಸ್ಪಂದನೆ ಸಿಕ್ತು. ಅದೇ ರೀತಿ ದಕ್ಷಿಣ ಜಿಲ್ಲೆಯ ನಮ್ಮ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೋಟಾ ಕುರಿತಾದಂಥ ಹೆಚ್ಚಿನ ಜಾಗೃತೆ ತಮ್ಮ ಕಡೆಯಿಂದನೂ ಆಗಲಿ ಮತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನ ಮಾಡಿ ಅನ್ನೋ ಒಂದು ಮಾತನ್ನು ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಹೌದು ಸರ್, ಅಂದರೆ ನಾವು ಪ್ರಾರಂಭದಲ್ಲಿ ಈಗ ವಿಧಾನಸಭಾ ಕ್ಷೇತ್ರ ಮಂಡಲ ಏನಿದೆಯಲ್ಲ, ಒಂದೊಂದು ಮಂಡಲದಲ್ಲಿ 2-3 ಸಭೆಗಳನ್ನು ಮಾಡ್ತಾ ಇದ್ದೀವಿ. 24ನೇ ತಾರೀಕಿಗೆ ದೊಡ್ಡ ಮಟ್ಟದಂತಹ ಒಂದು ಸಭೆಯನ್ನು ಸುಳ್ಯ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಸುಳ್ಯದಲ್ಲಿ ಇಡೀ ಲೋಕಸಭಾ ಕ್ಷೇತ್ರ ಮಟ್ಟದ ದೊಡ್ಡ ಮಟ್ಟದ ಒಂದು ಸಭೆಯನ್ನು, ನೋಟಾ ಜನಜಾಗೃತಿ ಸಭೆಯನ್ನು 24ನೇ ತಾರೀಕಿಗೆ ನಾವು ಅದನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇದರಿಂದ ನ್ಯಾಯಾಂಗ ವ್ಯವಸ್ಥೆ
ನ್ಯಾಯಾಂಗ ಇದಕ್ಕೆ ಗಮನ ತರುವಂತ ಅಂದ್ರೆ ಯಾವ್ದು ಇದಕ್ಕೆ ಸ್ಪಂದನೆ ಸಿಗ್ಲಿಲ್ಲ, ಪಾರ್ಟಿಗಳ ಸ್ಪಂದನೆ ಸಿಗ್ಲಿಲ್ಲ ಅಂತಿದೆ. ಈಗ ಇರೋ ಸ್ಟೇಟಸ್ ನೋಡಿದ್ರ ಈಗ ಅದು ಕೋರ್ಟ್ನಾಗ ಅದ ಈಗ. ಹೌದು. ಹಾ, ಈಗ ಈಗ ಗಮನ ತಂದ್ರೆ ಈಗ ಆಗೋದೆಲ್ಲ ಕೋರ್ಟ್ ಇಂದ ಆಗೋದು. ಹೌದು. ಆಗೋದ ವ್ಯವಸ್ಥೆ ಹಂಗದ. ಈಗ ಇರ್ಬೇಕಾದ್ರೆ ಈಗ ನೋಟ ಮಾಡಿ ಏನು ಸರ್, ಇದನ್ನ ಮೊದಲನೇದಾಗಿ ಸೌಜನ್ಯ ಪ್ರಕರಣ ಈಗ ಕೋರ್ಟ್ನಲ್ಲಿ ಇದೆ, ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ರಾಜಕೀಯ ಪಕ್ಷದವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಗೆ ಹೋಗ್ಬೇಕಲ್ಲ. 12 ವರ್ಷದಿಂದ ಯಾಕೆ ಸ್ಪಂದನೆ ಮಾಡಲಿಲ್ಲ ಅನ್ನೋದೊಂದು ಎಚ್ಚರಿಕೆ ಗಂಟೆಗೆ ಹೋಗಬೇಕು. ಆ ಒಂದು ಪ್ರಯತ್ನ ಕೂಡ ಇದೆ. ಅದು ಒಂದೇ ನಾನು ಕೊನೆಯದಾಗಿ ತಮಗೆ ಹೇಳಿದೆ, ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತಗೋಬೇಕು. ಯಾಕಂತ ಹೇಳಿದ್ರೆ ನೋಟ ಓಟು ಎಷ್ಟು ಬಂದಿದೆ ಅಂತ ಹೇಳಿದ್ಮೇಲೆ ಇವನ್ ಕೋರ್ಟ್ಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಹ್ಯೂಮನ್ ರೈಟ್ಸ್ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿದೆ. ಅಲ್ಲ, ಇದರಿಂದ ಕೋರ್ಟ್ಗೆ ಈಗ ಕೋರ್ಟ್ ನಿಮ್ಗೆ ಗೊತ್ತದ ಹೆಂಗ್ ಫಂಕ್ಷನ್ ಮಾಡ್ತದೆ. ಈಗ ಏನ್ ಹೊರಗೆ ಏನಾಗ್ತದೆ ಅಂಬೋದು ಅವ್ರಿಗೆ ಗಮನಕ್ಕೆ ಇರಂಗಿಲ್ಲ. ಅವ್ರಿಗೆ ಏನಾಗ್ತದೆ ಅವ್ರ ಮುಂದೆ ಏನ್ ಬರ್ತದೆ ಅದ್ರ ಮೇಲೆ ಮಾಡೋದು ಅವ್ರು. ಈಗ ಹಂಗಿದ್ದಾಗ ಈ ನೋಟ ಇದರಿಂದ ಕೋರ್ಟಿಗೆ ಸರ್, ಹೊರಗಡೆ ಏನಾಗುತ್ತೆ ಅನ್ನೋದು ಅವ್ರ ಗಮನಕ್ಕೆ ಇರೋದು ಅಂತಲ್ಲ. ಸ್ಟೇಟ್ ಹೈಕೋರ್ಟ್ನಲ್ಲಿ ಪ್ರತಿದಿನ 1 ಅಥವಾ 2 ಸೋಮೋಟೋ ಕೇಸ್ ತಗೋತಾರೆ. ರಿಜಿಸ್ಟರ್ ಆಫ್ ಹೈಕೋರ್ಟ್, ರಿಜಿಸ್ಟರ್ ಆಫ್ ಸುಪ್ರೀಂ ಕೋರ್ಟ್ ಸೋಮೋಟೋ ಕೇಸ್ ತಗೋತಾರೆ. ಒಂದು ವೇಳೆ ಅತಿ ಹೆಚ್ಚು ನಂಬರ್ ಆಫ್ ವೋಟ್ ಆಯ್ತಂದ್ರೆ ಲೆಟ್ ದೆಮ್ ಟೇಕ್ ಅ ಸೋಮೋಟೋ ಕೇಸ್. ಕೋರ್ಟಿಗೆ, ಹೈಕೋರ್ಟಿಗೆ ಮತ್ತು ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇದೆ ಸೋಮೋಟೋ ತಗೋಬಹುದು. ಯಾಕಂತ ಹೇಳಿದ್ರೆ ವಿಷಯಾಧಾರಿತವಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ಸಿಬಿಐದವ್ರು ಹೋಗ್ಯಾರ. ಹೌದು, ಸಿಬಿಐದವ್ರು ಹೋಗ್ಯಾರ. ಈಗ ಮುಂದೆ ಬರ್ಬೇಕು. ಅದಕ್ಕೆ ಹೌದು ಏನಂಬೋದು ಬರ್ಬೇಕು. ಈಗ ರಿಪ್ಲೈ ಕೊಡಬೇಕು. ಅಪೀಲ್ ಹೋಗ್ಯಾರ. ಈಗ ಹೌದು, ಅಪೀಲ್ ಹೋಗ್ಯಾರ. ಹಂಗಂದಾಗ ಅದೇ ನನ್ನ ಪ್ರಶ್ನೆ ಬರೋದು ಅಲ್ಲಿಗೆ. ಮತ್ತೆ ಈಗ ನೋಟ ಇದರಿಂದ ಈ ಪ್ರೊಸೀಡಿಂಗ್ಸ್ ಹೆಂಗೆ ಎಫೆಕ್ಟ್ ಆಗ್ತದೆ, ಹೆಂಗೆ ಇದಾಗ್ತದೆ ಸರ್? ಇದು ಡೈರೆಕ್ಟ್ಲಿ ಪ್ರೊಸೀಡಿಂಗ್ ಮೇಲೆ ಇಫೆಕ್ಟ್ ಆಗ್ಬೇಕಂತ ಮಾಡ್ತಾ ಇಲ್ಲ ನಾವು. ಇನ್ ಜನರಲ್ ಅತ್ಯಾಚಾರ ಪ್ರಕರಣಗಳನ್ನು ಮಾನ್ಯ ನ್ಯಾಯಾಲಯ, ನಾವು ಸೌಜನ್ಯದ ಒಂದೇ ಅಲ್ಲ, ನಮ್ಮ ಈಗ ಸದ್ಯದರಲ್ಲೇ ಇದರ ಒಂದು ಬೇಡಿಕೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈವನ್ ಬಿಫೋರ್ ಸೌಜನ್ಯ ಸಾಕಷ್ಟು ಕೊಲೆಗಳಾಗಿದೆ, ಸಾಕಷ್ಟು ಅತ್ಯಾಚಾರಗಳಾಗಿದೆ. ಇನ್ನು ಮುಂದೆ ಆಗುವಂಥ ಅತ್ಯಾಚಾರ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಗಳು ಅಂದರೆ ಬರೀ ನ್ಯಾಯಾಲಯ ಅಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸ್ ಸ್ಟೇಷನ್ನು ಬಂತು, ಪ್ರಾಸಿಕ್ಯೂಷನ್ನು ಬಂತು, ಕೋರ್ಟು ಕೂಡ ಬಂತು. ಬರೀ ನ್ಯಾಯಾಲಯ ಒಂದೇ ಅಲ್ಲ, ಇಡೀ ನ್ಯಾಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ ಗಮನ ಸೆಳೆಯೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಸರ್, ಎಷ್ಟು ನಾವು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಎಷ್ಟಾದರೂ ಬರಲಿ. ಇಡೀ ರಾಜ್ಯದಲ್ಲಿ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಹೆಚ್ಚಿನ ಹೊತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ನಾವು ಕೊಡ್ತಾ ಇದ್ದೀವಿ, ಕರಾವಳಿ ಭಾಗದಲ್ಲಿ.